ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಜಿಲ್ಲಾ ಘಟಕದ ಸರ್ವ ಸದಸ್ಯರ ಸಭೆ ನಡೆದಿದೆ. ಈ ವೇಳೆ ಮಾತನಾಡಿದ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು, ಗ್ರಾಮಗಳನ್ನು ರಾಮರಾಜ್ಯ ಮಾಡುವ ಉದ್ದೇಶದಿಂದ 10 ವರ್ಷಗಳ ಹಿಂದೆ ಮಾಡಲಾದ ವ್ಯವಸ್ಥೆ ಇಂದು ಕೂಡ ಗ್ರಾಮದ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ. ಗ್ರಾಮದ ಅಭಿವೃದ್ಧಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜತೆಯಾಗಿ ಸಮನ್ವಯದಿಂದ ನಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶಾಸಕರನ್ನ ವಿವಿಧ ಅಧಿಕಾರಿಗಳನ್ನ ವಿಶೇಷವಾಗಿ ಗೌರವಿಸಲಾಯಿತು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಶಿವಾನಂದ, ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಪೂರ್ಣಿಮಾ, ಸಂಘಟನಾ ಕಾರ್ಯದರ್ಶಿ ಗಾಯತ್ರಿ ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದರಲ್ಲಿ ಸುಮಾರು 134 ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮತ್ತೆ ಎಲ್ಲ ಪ್ರಮೋಟ್ ಒಟ್ಟು ಜೊತೆಯಾಗಿ ಸುಮಾರು 190 ಜನ ಪಂಚಾಯತ್ಗಳಲ್ಲಿ ವಿಡಿಯೋ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ನಡೆಯಿತು. ಮುಖ್ಯವಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಈ ಮೂರು ಪ್ರಜಾಪ್ರಭುತ್ವದ ಪಿಲ್ಲರ್ಸ್ ಅಂತ ನಾವು ಕರೀತೇವೆ. ಈ 3 ಪಿಲ್ಲರ್ಗಳಲ್ಲಿ ಮುಖ್ಯವಾಗಿ ಅಧಿಕಾರಿಗಳು ಮತ್ತು ಈ ಗ್ರಾಮಗಳನ್ನ ರಾಮರಾಜ್ಯ ಮಾಡಬೇಕು ಅಂತಂದ್ರೆ ಅಧಿಕಾರಿಗಳು ಮತ್ತು ಇಲೆಕ್ಟೆಡ್ ಬಾಡೀಸ್ ಇವರು ಜೊತೆಯಾಗಿ ನಡಿಬೇಕಾಗ್ತದೆ. ಪ್ರತಿ ಗ್ರಾಮ ಡೆವಲಪ್ ಆದ್ರೆ ಅಥವಾ ಅಭಿವೃದ್ಧಿ ಹೊಂದಿದ್ರೆ ಇದು ದೇಶ ಅಭಿವೃದ್ಧಿ ಹೊಂದಿದ್ರೆ ಸಾಧ್ಯ ಎಂಬುದನ್ನ ನಮ್ಮ ಈಗಿನ ಪ್ರಧಾನಿ ಕೂಡ ನರೇಂದ್ರ ಮೋದಿ ಅವರು ಬಹಳಷ್ಟು ಗ್ರಾಮ ಪಂಚಾಯತ್ಗಳಿಗೆ ಡೈರೆಕ್ಟ್ 14ನೇ 15ನೇ ಅನುದಾನದಲ್ಲಿ ಡೈರೆಕ್ಟ್ ಅನುದಾನಗಳನ್ನು ಕೊಡುವ